जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा। नमो नमो जी शंकरा भोलेनाथ शंकरा जय त्रिलोकनाथ शंभु हे शिवाय शंकरा। नमो नमो जी शंकरा भोलेनाथ शंकरा रुद्रदेव हे महेश्वरा।
जन्म से भी पहले तेरा वास था। ये जग रहे या ना रहे, रहेगी तेरी आस था। क्या समय क्या प्रलय, दोनों में तेरी महानता, महानता, महानता। सीपियों की ओट में मोतियां हो जिस तरह, मेरे मन में शंकरा तू बसा है उस तरह। मुझे भरम था जो है मेरा था कभी नहीं मेरा। अर्थ क्या निरर्थ क्या जो भी है सभी तेरा। तेरे सामने है झुका मेरे सर पे हाथ रख तेरा। नमो नमो जय शंकरा भोलेनाथ शंकरा, जय त्रिलोकनाथ शंभु हे शिवाय शंकरा। नमो नमो जय शंकरा भोलेनाथ शंकरा, रुद्रदेव हे महेश्वरा। ललाट पे भस्म है भुजाओं में, वस्त्र बाघ छाल का है खड़ा पाँव में। प्यास क्या हो तुझे, गंगा है तेरी जटाओं में, जटाओं में, जटाओं में। दूसरों के वास्ते तू सदैव ही जिया, मांगा कुछ कभी नहीं, तूने सिर्फ है दिया। समुद्र मंथन का था समय जो आ पड़ा, द्वंद्व दोनों लोक में विषामृत पे था छिड़ा। अमृत सभी ಶ್ರೀ ಗುರುಭ್ಯೋ ನಮಃ. ಇದೀಗ ಭರತನಾಟ್ಯ ಕಾರ್ಯಕ್ರಮ. ಮೊದಲಿಗೆ ಪುಷ್ಪಾಂಜಲಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಬೊಗಸೆಯಲ್ಲಿ ಹೂವನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಹೂವನ್ನು ದೇವರಿಗೆ ಸಮರ್ಪಿಸಿ, ದೇವರಿಗೆ, ಗುರುಗಳಿಗೆ ಹಾಗೂ ಮಹಾಸಭೆಗೆ ನಮಸ್ಕರಿಸಿ ಮಾಡುವಂತಹ ನೃತ್ಯ ಬಂಧವೇ ಪುಷ್ಪಾಂಜಲಿ. ಪುಷ್ಪಾಂಜಲಿ ರಾಗ ನಾಟ ಆದಿತಾಳ. ನರ್ತಿಸುವವರು ಅನುಷ್ಕಾ, ವೈಷ್ಣವಿ, ತಶ್ವಿ, ಅದ್ವಿತಾ, ಅನುಶ್ರೀ, ತನುಶ್ರೀ ಹಾಗೂ ರಕ್ಷಾ BR.
ಮುಂದಿನ ಪ್ರಸ್ತುತಿ ಒಂದು ಜನಪದ ಶೈಲಿಯ ನೃತ್ಯ. ಚಿಕ್ಕ ಚಿಕ್ಕ ಬೆರಳವನೇ ಜಂಗಮ, ಚಿನ್ನ ದುಂಗುರದೋನೆ ಜಂಗಮ. ನರ್ತಿಸುವವರು ಕಶ್ವಿ, ಕ್ಷಿತಿಜ, ಹಂಸಿಕ, ಯಶ್ಮಿಯೂರಾವ್, ಮನ್ವಿತಾ ವಿ.ಕೆ., ಪಿ. ಆದ್ಯ, ಸಂಹಿತಾ ಶರ್ಮಾ, ತಶ್ಮಿತಾ, ಹೃತ್ವಿರಾಯ್, ಸಿಂಧೂರ ಭಟ್, ಶಶ್ಮಿತಾ ಹಾಗೂ ನಿರ್ವಿತಾ. ಇದೀಗ ಚಿಕ್ಕ ಚಿಕ್ಕ ಬೆರಳವನೇ ಜಂಗಮ.
ಕಂಡೀನಿ ಜಂಗಮ ಕತ್ತಲೆ ಕವಿತೈತೆ ಜಂಗಮ ನಮ್ಮನಿ ತನಕ ಬಾರಯ್ಯ ಜಂಗಮ ಕತ್ತಲೆ ಕವಿತೈತೆ ಜಂಗಮ ನಮ್ಮನಿ ತನಕ ಬಾರಯ್ಯ ಜಂಗಮ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನದುಂಗುರದೋನೆ ಜಂಗಮ ಎತ್ತಲಿಂದ ಬಂದೆ ಜಂಗಮ ಕೆಂದೆತ್ತ ನೇರಿಕೊಂಡು ಜಂಗಮ ಕೆಂದೆತ್ತ ನೇರಿಕೊಂಡು ಜಂಗಮ ಕೆಂದೆತ್ತ ನೇರಿಕೊಂಡು ಜಂಗಮ ಕೆಂದೆತ್ತ ನೇರಿಕೊಂಡು ಜಂಗಮ ಈ ವಿದ್ಯಾರ್ಥಿಗಳ ವಿಶೇಷತೆ ಏನೆಂದರೆ ಕೇವಲ 2-3 ತಿಂಗಳ ಹಿಂದೆ ಅಷ್ಟೇ ಇವರು ಭರತನಾಟ್ಯ ತರಗತಿಗೆ ಸೇರಿದಂತಹ ಮಕ್ಕಳು. ಮುಂದಿನ ಪ್ರಸ್ತುತಿ ಪುರಂದರದಾಸರ ಒಂದು ದೇವರ ನಾಮ, ಸಾರಿ ಬಂದಾನೆ ಪ್ರಾಣೇಶ ಬಂದಾನೆ. ನರ್ತಿಸುವವರು ತನಿಷ್ಕಾ, ಹನಿ RN ರೈ, ಮೊನಾಲಿ ರೈ, ಮಾನ್ಯಾಕೆ, ವಿಶಿಷ್ಟ, ಆರಾಧ್ಯ ಹಾಗೂ ಸಾನ್ವಿ ಜಿ. ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು ಧೀರನು ವಯ್ಯಾರದಿಂದ ಧೀರನು ವಯ್ಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ವಾಯುಪುತ್ರನೇ ಶ್ರೀರಾಮದೂತನೇ ವಾಯುಪುತ್ರನೇ ಶ್ರೀರಾಮದೂತನೇ ಪ್ರಿಯದಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿತ್ತವನೇ ಪ್ರಿಯದಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿತ್ತವನೇ ಧೀರನು ವಯ್ಯಾರದಿಂದ ಧೀರನು ವಯ್ಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಭೀಮಸೇನನೇ ಕುಂತಿತನಯನೇ ಭೀಮಸೇನನೇ ಕುಂತಿತನಯನೇ ವಿರಾಟನ ಮನೆಯಲ್ಲಿ ನಿಂತು ಕೀಚಕನ ಸಂಹರಿಸಿದನೆ ವಿರಾಟನ ಮನೆಯಲ್ಲಿ ನಿಂತು ಕೀಚಕನ ಸಂಹರಿಸಿದನೆ ಧೀರನು ವಯ್ಯಾರದಿಂದ ಧೀರನು ವಯ್ಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಮಧ್ವರಾಯನೇ ಸರ್ವಜ್ಞ ಶ್ರೇಷ್ಠನೇ ಮಧ್ವರಾಯನೇ ಸರ್ವಜ್ಞ ಶ್ರೇಷ್ಠನೇ ಅದ್ವೈತವಾಗೆತ್ತು ಪುರಂದರ ವಿಠಲನ ಮುಂದೆ ನಿಂದನೆ ಅದ್ವೈತವಾಗೆತ್ತು ಪುರಂದರ ವಿಠಲನ ಮುಂದೆ ನಿಂತನೆ ಧೀರನು ವಯ್ಯಾರದಿಂದ ಧೀರನು ವಯ್ಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಪ್ರಾಣೇಶ ಬಂದನೆ ಪ್ರಾಣೇಶ ಬಂದನೆ ಜಗತ್ತಿನಲ್ಲಿ
ಇರುವಂತಹ ತಾಮಸವನ್ನು ಕಳೆದು ಜಗವನ್ನು ಬೆಳಗಲು ಬಂದಂತಹ ಜಗತ್ಪಾಲಕ ಶಕ್ತಿ ಶ್ರೀರಾಮಚಂದ್ರ. ಶ್ರೀರಾಮನು ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ಅವನು ನಮ್ಮೊಳಗೂ ನಿಮ್ಮೊಳಗೂ ಇದ್ದಾನೆ ಎನ್ನುವ ಸಾರಾಂಶವುಳ್ಳ ಪುರಂದರದಾಸರ ಒಂದು ದೇವರ ನಾಮ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ರಾಗ ವಿಜಯನಾಗರಿ, ಆದಿತಾಳ. ಅಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ರಾಮ ಇಲ್ಲಿ ನೋಡಲು ರಾಮ, ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ. ಅಲ್ಲಿ ನೋಡಲು ರಾಮ, ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆನಿಸಿ, ಈ ವೇಳೆ ನರನಾಗಿ ಇರಬಾರದೆನಿಸಿ ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ. ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ರಾಮ ಇಲ್ಲಿ ನೋಡಲು ರಾಮ, ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ. ಅಲ್ಲಿ ನೋಡಲು ರಾಮ. ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಅವನಿಯೊಳಿ ಪರಿ ರೂಪವುಂಟೆ. ಅವನಿಗೆ ಇವ ರಾಮ, ಇವನಿಗೆ ಅವರಾಮ. ಅವನಿಯೊಳಿ ಪರಿ ರೂಪವುಂಟೆ. ಲವ ಮಾತ್ರದಿ ಅಸುರ ದುರುಳರೆಲ್ಲರೂ, ಲವ ಮಾತ್ರದಿ ಅಸುರ ದುರುಳರೆಲ್ಲರೂ ಅವರವರ್ ಹೊಡೆದಾಡಿ ಹತರಾಗಿ ಹೋದರು. ಅವರವರ್ ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ, ರಾಮ ಇಲ್ಲಿ ನೋಡಲು ರಾಮ, ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ. ಅಲ್ಲಿ ನೋಡಲು ರಾಮ. ಹನುಮನಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಹನುಮನಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯನು, ಕ್ಷಣ
ಪುರಂದರ ವಿಠಲರಾಯನು ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ರಾಮ ಇಲ್ಲಿ ನೋಡಲು ರಾಮ ರಾಮ ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ. ನರ್ತಿಸಿದ ವಿದ್ಯಾರ್ಥಿಗಳು ಅನುಷ್ಕಾ, ವೈಷ್ಣವಿ, ತಶ್ವಿ, ಅದ್ವಿತಾ, ಅನುಶ್ರೀ, ತನುಶ್ರೀ, ರಕ್ಷಾ ಬಿಆರ್, ಜಾಹ್ನವಿ, ಮೇಘಶ್ರೀ, ಆದ್ಯ ರೈ, ಜೀವಿಕಾ ಹಾಗೂ ಸಾನ್ನಿಧ್ಯ. ಮುಂದೆ ವಾದಿರಾಜ ವಿರಚಿತ ಒಂದು ದೇವರನಾಮ ಬಾರೋ ಮುರಾರಿ ಬಾಲಕ ಶೌರಿ ಸಾರ ವಿಚಾರಿ ಸಂತೋಷಕಾರಿ. ನರ್ತಿಸುವವರು ವರ್ಷಾ ಪಿಎಂ, ಜನ್ಯ ಜೆ, ಅಶ್ವಿಜಾ, ಶಾರ್ವಿ ಎಸ್ಬಿ, ಸಾನ್ನಿಧ್ಯ ಎಸ್, ಶ್ರೀಜ್ಞಾ, ಜೆಸ್ಸಿಕಾ ಡಿಸೋಜಾ, ನಾದ್ಯ, ಶ್ರೀನಂದನ ಹಾಗೂ ತನ್ವಿ ರೈ.
ಕೊನೆಯದಾಗಿ ವಿಷ್ಣುಮಾಯ ಮಂಗಲಗೀತೆ ನರ್ತಿಸುವವರು ಪೂರ್ವಿ ಭಟ್, ಹಂಸಿನಿ, ಅಕ್ಷತಾ, ಶಾಶ್ವತಿ, ಆಶಾದೇವಿ ಹಾಗೂ ಸಾನ್ವಿ ಜೆಯು. महिषवाहनं दण्डपाणिनं गुणगणार्चितं गर्वनाशकं गुहसहोदरं नर्तनप्रियं देवस्थानेशं भावयेत् सदा. महिषवाहनं दण्डपाणिनं गुणगणार्चितं गर्वनाशकं गुहसहोदरं नर्तनप्रियं देवस्थानेशं भावयेत् सदा. शरणं देहि मे स्वामी विष्णुमाये, शरणं देहि मे स्वामी विष्णुमाये. नित्यशान्तिदं पावनात्मकं प्राणरूपकं सुप्रसाधकं साधकप्रियं ध्यानमूर्तिनं देवस्थानेशं भावयेत् सदा. शरणं देहि मे स्वामी विष्णुमाये, शरणं देहि मे स्वामी विष्णुमाये. चराचरप्रियं दीनबान्धवं मङ्गलात्मकं प्रणवरूपिणं पद्मलोचनं वाक्परप्रदं देवस्थानेशं भावयेत् सदा. शरणं देहि मे स्वामी विष्णुमाये, शरणं देहि मे स्वामी विष्णुमाये. करुणसागरं कीर्तिवैभवं हैमविग्रहं रामद्वारवं हितवरेश्वरम् अहितहारकं देवस्थानेशं भावयेत् सदा. शरणं देहि मे स्वामी विष्णुमाये, 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 शरणं देहि मे स्वामी विष्णुमाये. ಈವರೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು
ನಡೆಸಿಕೊಟ್ಟಂತಹ ವಿದುಷಿ ಶಾಲಿನಿ ಆತ್ಮಭೂಷಣ ಮತ್ತು ಅವರ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದೆ ಈ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ನಡೆಯಲಿಕ್ಕಿದೆ. ಯಕ್ಷಗಾನ ಶಾಂಭವಿ ವಿಲಾಸ. ಶಾಂಭವಿ ವಿಳಾಸ ಎನ್ನುವಂತಹ ಯಕ್ಷಗಾನ ಈ ವೇದಿಕೆಯಲ್ಲಿ ಮುಂದೆ ನಡೆಯಲಿಕ್ಕಿದೆ. ಈ ಯಕ್ಷಗಾನದ ಮಾರ್ಗದರ್ಶಕರಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದಂತಹ ಶ್ರೀ ಉತ್ತಮ್ PV ಇವರು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಮೋಹನ ಮೆಣಸಿನಕಾನ, ಹಾಗೆ ಚೆಂಡೆಯಲ್ಲಿ ಸಹಕರಿಸುವವರು ಶ್ರೀ ಮುರಳೀಧರ್ ಕಲ್ಲೂರಾಯ ಪುತ್ತೂರು, ಮೃದಂಗರದಲ್ಲಿ ಸಹಕರಿಸುವವರು ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ಯೋಗಿಯೂ ಹೌದು ಶ್ರೀ ಶ್ರೀಧರ್ ಆಚಾರ್ಯ ಈಶ್ವರಮಂಗಲ. ಹಾಗೆ ಹಿಮ್ಮೇಳದಲ್ಲಿ ಪಾತ್ರವರ್ಗದಲ್ಲಿ ದೇವೇಂದ್ರನಾಗಿ 6ನೇ ತರಗತಿಯ ಅಮೃತ್, ವಾಯುವಿನ ಪಾತ್ರದಲ್ಲಿ 5ನೇ ತರಗತಿ ಪ್ರತೀತಿ, ವರುಣನ ಪಾತ್ರದಲ್ಲಿ 5ನೇ ತರಗತಿಯ ಸಾನ್ವಿತ, ಕುಬೇರನ ಪಾತ್ರದಲ್ಲಿ 6ನೇ ತರಗತಿಯ ತನ್ಮಯ್, ನಿವೃತ್ತಿಯ ಪಾತ್ರದಲ್ಲಿ 5ನೇ ತರಗತಿಯ ಲಹರಿ, ಶುಂಭಾಸುರನ ಪಾತ್ರದಲ್ಲಿ 9ನೇ ತರಗತಿಯ ಜ್ಞಾನೇಶ್, ನಿಶುಂಭಾಸುರನ ಪಾತ್ರದಲ್ಲಿ 9ನೇ ತರಗತಿಯ ಆಶಿಕ್, ಶ್ರೀದೇವಿಯ ಪಾತ್ರದಲ್ಲಿ 10ನೇ ತರಗತಿಯ ವಿದ್ಯಾಶ್ರೀ, ಚಂಡನಾಗಿ 4ನೇ ತರಗತಿಯ ಆಶ್ಲೇಷ್ ಮತ್ತು 6ನೇ ತರಗತಿಯ ಸಾತ್ವಿಕ್, ಮುಂಡನಾಗಿ 7ನೇ ತರಗತಿಯ ಯಜ್ಞೇಶ್ ಮತ್ತು 4ನೇ ತರಗತಿಯ ತಮನ್, ಕಾಳಿಯ ಪಾತ್ರದಲ್ಲಿ 3ನೇ ತರಗತಿಯ ವಿಘ್ನೇಶ್, 5ನೇ ತರಗತಿಯ ವಿಘ್ನೇಶ್, ಧೂಮಾಕ್ಷನ ಪಾತ್ರದಲ್ಲಿ 7ನೇ ತರಗತಿಯ ಪ್ರೀತಮ್, ಸುಗ್ರೀವನ ಪಾತ್ರದಲ್ಲಿ 7ನೇ ತರಗತಿಯ ಸಾನ್ವಿತ್ ಮತ್ತು ರಕ್ತಬೀಜನ ಪಾತ್ರದಲ್ಲಿ 9ನೇ ತರಗತಿಯ ಸೂರಜ್. ಸಪ್ತ ಮಾತೃಕೆಯ ಪಾತ್ರಗಳಲ್ಲಿ ಸಾನ್ವಿತ, ಲಹರಿ, ಪ್ರತೀತಿ, ನಿಧಿಶ್ರೀ, ಹಾಗೆ ರಕ್ತ ಬೀಜಾದಿಗಳಲ್ಲಿ ಪಾತ್ರಗಳಲ್ಲಿ ಹರ್ಷ, ಶ್ರೀದೇವ್, ಶ್ರೇಷ್ಠವಂಶಿ 4ನೇ ತರಗತಿ ಹಾಗೂ ಧೀರಜ್ 4ನೇ ತರಗತಿ ಮತ್ತು ಪಾತ್ರೆಯ ಪಾತ್ರದಲ್ಲಿ ಸಾತ್ವಿಕ್ 8ನೇ ತರಗತಿ. ವೇದಿಕೆಯಲ್ಲಿ ಯಕ್ಷಗಾನ ಶಾಂಭವಿ ವಿಲಾಸ. ಎಲ್ಲ ಪೋಷಕರು ನಮ್ಮ ಜೊತೆಗೆ ಇದ್ದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ತಾ, ಆ ಯಕ್ಷಗಾನದ ಬಳಿಕ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕ ವರ್ಗದಿಂದ 3 ನೃತ್ಯಗಳು ನಡೆಯಲಿಕ್ಕಿದೆ. ಅದನ್ನು ಕೂಡ ವೀಕ್ಷಿಸಿ ನಮ್ಮ ಶಿಕ್ಷಕರನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ, ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯವರೆಗೆ ನಮ್ಮ ಜೊತೆ ಇರಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
9ನೇ ತರಗತಿಯ ವಿಂಧ್ಯ ಮತ್ತು ಬಿಂದ್ಯ. ಋತಿಕಾ 9ನೇ ತರಗತಿ, ಮೈಕ್ ಪಾಯಿಂಟ್ ಹತ್ರ ಬರಬೇಕು. 9th ಸ್ಟ್ಯಾಂಡರ್ಡ್ ವಿಂಧ್ಯ ಮತ್ತು ಋತ್ವಿಕಾ. ಸುಮಾರು 2 ಗಂಟೆಗಳ ಕಾಲ ನಮ್ಮ ಶಾಲಾ ವಿದ್ಯಾರ್ಥಿಗಳ ಯಕ್ಷಗಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಪೋಷಕರು ನಮ್ಮ ಜೊತೆ ಇದ್ದು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ.
ವಿದ್ಯಾರ್ಥಿ ಹಾಗೂ ಪೋಷಕರ ಗಮನಕ್ಕೆ, ಗಜಾನನ ಆಂಗ್ಲ ಮಾಧ್ಯಮ ಶಾಲೆಗೆ ವಾರ್ಷಿಕೋತ್ಸವದ ಪ್ರಯುಕ್ತ ನಾಳೆ ರಜೆ ಇರುತ್ತದೆ. ಗಜಾನನ ಕನ್ನಡ ಮಾಧ್ಯಮ ಶಾಲೆಗೆ ಎಂದಿನಂತೆ ಶಾಲೆ ಇರ್ತದೆ. ಗಮನಿಸಿ, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಹಾಗೂ ಪೋಷಕರು ನಾಳೆ ಕನ್ನಡ ಮಾಧ್ಯಮ ಶಾಲೆಗೆ ಎಂದಿನಂತೆ ಶಾಲೆ ಇರ್ತದೆ. ಗಜಾನನ ಆಂಗ್ಲ ಮಾಧ್ಯಮ ಶಾಲೆಗೆ ವಾರ್ಷಿಕೋತ್ಸವದ ಪ್ರಯುಕ್ತ ನಾಳೆ ರಜೆ ಇರ್ತದೆ. ಸೋಮವಾರ ಎಂದಿನಂತೆ ತರಗತಿಗಳು ಇರ್ತದೆ. ಸೋಮವಾರ ಎಂದಿನಂತೆ ತರಗತಿಗಳು ಇರ್ತದೆ. ಪೋಷಕರು ಗಮನಿಸಿ.
ಅಂಬುರುಗದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡ ಮಡುತ ವರ್ಣಿಪೆನಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸುರಪಾಲನೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಧರಣಿ ಪಾಲಗ ಕೇಳು ಓ ಧರಣಿ ಪಾಲಕ ಕೇಳು ಸುರಪಾಲ ನಾಗದೋಳು ನೆರಗಿಸೂತ ಸುಮನಸರ ನೆರವಿಯನು ಪಡೆದು ವರುಣ ನಿರುತಿ ಮೊದಲಾದವರ ಪರಿಪರಿಯ ಪಾಠಕರ ಗಡಣವೆಸೆದಿರಲು ಧರಣಿ ಪಾಲಗ ಕೇಳು ಸುರಪಾಲ ಸುರಪಾಲ ಲಾಲಿಸಯ್ಯ ಸಿರಿಗಳ ನಾಶಿಸುವುದು
ಸುರದೇನು ಕಲ್ಪದರು ಸುರದೇನು ಕಲ್ಪದರು ಮುಂತಾಗಿರುವ ವಸ್ತುಗಳ ಧೂಳರು ಅಭರದಿಂದಲೇ ದೊರವೇದಿ ನಮ್ಮಲ್ಲಿ ಹರಣವ ನೀಗುವರು. ಮೂರು ಮೂರ್ತಿಗಳೆಂಬ ಮೂರು ಮೂರ್ತಿಗಳೆಂಬನು ಕರುಣೆಯನ್ನು ತಿಳಿದುವವರು ಗುರುದಲ್ಲಿ ಜಯಿಸುವುದು ನಿರ್ದಯ ಮನದಿದೆ. ಬಲು ತೋಷವಾಂತೇನ ನೀವೆಂದ ನುಡಿಗೆ ನೀವೆಂದ ಕಳ್ಳರ ಭೀತಿಯು ನಮಗೆಳ್ಳಿ ನೀತಿಲ್ಲ. ಕಳ್ಳರ ಭೀತಿಯು ನಮಗೆಳ್ಳಿ ನೀತಿಲ್ಲ. ನಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ. ಸಂತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ
ಇರುವಂತಹ ಸ್ಥಳ ಸೋಣಿತಾಪುರಕ್ಕೆ ಯಾರಂದುಕೊಂಡಿದ್ದಿ? ಶುಂಭಾಸುರನೆಂಬ ನಾನೇ ಸರಿ ಬಂದಂತಹ ಕಾರ್ಯ ಅನೇಕವಿದೆ. ಧನುಕುಮಾರಕ ಶುಂಭದಾನವ ಜನಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಕಶ್ಯಪ ಬ್ರಹ್ಮರ ಪೂರ್ಣಾನುಗ್ರಹದಿಂದ ಜನಿಸಿ ತನು ದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿ ಲೋಕದ ಬೆಳವಣಿಗೆಯನ್ನು ಕಂಡವರು ನಾವು. ಹಿರಿಯನಾದ ನನಗೆ ಶುಂಭನೆಂದು, ಕಿರಿಯನಾದ ನಿನಗೆ ನಿಶುಂಭನೆಂದು ಹೆಸರಾಯಿತು. ಹುಟ್ಟಿದ ನಾವು ಹೆತ್ತವ್ವೆಯ ಮನದ ಆಸೆಯನ್ನು ಪೂರ್ಣಗೊಳಿಸಬೇಕೆಂದು ಹಿರಿದಾಸೆಯಿಂದ ಕಾಂತಾರವನ್ನು ಸೇರಿ ಅದನ್ನು ತಪಸ್ಸಿನಿಂದ ಮೆಚ್ಚಿಸಿ ಹರಿಹರ ಬ್ರಹ್ಮಾದಿಗಳಿಂದ ಮರಣವೇ ಬರಂತ ವರವನ್ನು ಪಡೆದಿದ್ದಾಯಿತು. ಸಕಲ ರಾಕ್ಷಸ ಬಳಗವನ್ನು ಸೇರಿಸಿ ಈ ಶೋಣಿತಾಪುರವನ್ನು ಆಳುತ್ತಿದ್ದೇವೆ. ಮುಂದೇನು ಮಾಡೋಣ? ಸರದಿದೋದ್ಭವರನ್ನು ಹರಿಹರಾದಿಗಳಿಂದ ಮರಣವು ದೊರಕದಂತೆ ವರಬಲವನ್ನು ಹೊಂದಿದ ಮೇಲೆ ಜಗದಿಗಳನ್ನು ಎಡೆಮೂರಿ ಕಟ್ಟಿದ್ದೇವೆ. ಧರಣಿಪಾಲರನ್ನು ಶೌರ್ಯದಿಂದ ಬಗ್ಗಿಸಿದ್ದೇವೆ. ಇನ್ನು ಉಳಿದದ್ದು ನಾಕ ಮಾತ್ರ. ಶೀಘ್ರವೇ ನಾಕಕ್ಕೆ ತೆರಳಿ ಸೂರಪ್ಪನನ್ನು ಸೋಲಿಸುವ ಇಚ್ಛೆ. ಚರರ ನುಡಿಯನು ಕೇಳು ತಕ್ಷಣ
ಬಡಿವೆ ಜೋಡಿ
ದೇವೇಂದ್ರ ಬಂದವನು ಯಾರೆಂದು ತಿಳಿಯಿತೆ? ಶೋಣಿತಾಪುರದ ಅಧಿಕಾರಿ, ನಾನು ದೇವಿಯ ಸುಪುತ್ರ. ನಾಲ್ಕು ಉದ್ದೇಶದಿಂದ ಬಂದಿದ್ದೇನೆ. ಸಾಮದಿಂದ ಕೊಡು, ಇಲ್ಲದ್ರೆ ಯುದ್ಧ ಮಾಡು.
ನೂರು ಯಾಗಗಳಗೈದು ನಾಗವಯನ್ನ ತೆರೆದವಯ ಸೇರಿರು ವರದಾನ ತಂದು ತುಹಿನಾದ್ರಿ ಎಡೆಗಾಗಿ ಭಜಿಸಲು ದೃಢದಿ ಪಾಲಿಪೆಯನ್ನು ನಡೆಯುವೆ ನಿಲ್ಲಿಗೆಂದೊಡನಾಗ ಸುಮನಸ ಗಡನವ ನೊಡಗೊಳ್ಳುತ್ತ ಹರಿತಂದು ಭಕ್ತಿಯೊಳ್ ಹೊರತುಗಿನಾದ್ರಿಯೊಳ್ ಸ್ಮರಿಸಲು ಶ್ರೀದೇವಿಯ ಏಳಯ್ಯ ಸುರಪಾಲ ಗೋಳು ಕುಟ್ಟುವುದೇಗೆ ಕೂಳ ಮಗಿಷ ನಿಮ್ಮನು ತೋರಿಸಿನ ಕಬ ನಾಳುತ್ತಿರಲು ಕಾಲನಾಲ ಕಟ್ಟಿದೆನು ಕಷ್ಟವನ್ನರು
ಕರುಣಿಸುತ್ತಲ ಭಯವನ್ನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ತರಿದು ಪೊರೆಯುವೆನು ನಿಮ್ಮನು ಮರೆಯ ಮಾತಲು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಎನ್ನ ಲೀಲೆಯ ದೇವಿ ಮಗಾತ್ಮೆಯ ನೋಡುವುದು ಹರುಷದೊಳಗೆಂದೆನುತ ಶ್ರೀದೇವಿ ಕರುಣಿಸುತ್ತಲ ಭಯವನು ನುಡಿದಳು ಅಳುವ ಸುಮನಸರಿಂಗೆ ಧೈರ್ಯವತಿಳುಗಿಗೆ ಅಳುವ ಸುಮನಸರಿಂಗೆ ಧೈರ್ಯವತಿಳುಗೆ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಖಳರ ಬಳಿಗೈದುತ್ತ ಗೆಲುವಡೆ ಅಸಾಧ್ಯವೆನುತ ಗೆಲುವಡೆ ಅಸಾಧ್ಯವೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದ ತನ್ನ ಮನದೊಳಗೆ ಯೋಚಿಸಿ ಮನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಹಮ್ಮಾಯೇ ಮಹಮ್ಮಾಯೇ ಆ ಆ ಆ ಆ
ಎಂದು ಯೋಚಿಸಿ ಮಗಮಾಯೆ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ 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 ಮಗಮಾಯೆ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಗಮಾಯೆ ಆ ಆ ಇಂದ್ರಾದಿ ಸುಮನಸರಿಗೆ ಧೈರ್ಯವನ್ನರುಹಿದ್ದಾಗಿದೆ. ಬಲಹಿತರಾಗಿರುವ ಕಲರನ್ನು ಕೊಳ್ಳುವುದು ಸುಲಭವಾದ ಮಾತಲ್ಲ. ಅವರಲ್ಲಿರುವ ವಿಫಲತೆಯನ್ನು ಆಧರಿಸಿ ಮೋಹದ ಬಲಿಗೆ ಸಿಲುಕಿಸಿ ಕೊಳ್ಳಬೇಕಾಗಿದೆ. ಮಾಯಾವಿಗಳನ್ನು ಮಾಯಿಂದಲೇ ಕೊಲ್ಲಬೇಕು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ವಿಚಾರಗಳಿಗೆ ಕಲರು ಸುಲಭವಾಗಿ ಬಲಿಯಾಗ್ತಾರೆ. ಹೊನ್ನಿಗೆ ಹಾಗೂ ಮಣ್ಣಿಗೆ ಈಗಾಗಲೇ ಅಧಿಕಾರಿಗಳಾಗಿದ್ದಾರೆ. ಉಳಿದುದು ಹೆಣ್ಣು. ಹೆಣ್ಣಿನ ರೂಪಕ್ಕೆ ಸೋತು ಹೋಗುತ್ತಾರೆ. ಅದಕ್ಕಾಗಿ ಅಂದವಾದ ಸುಂದರಾಂಗದ ಸ್ತ್ರೀ ರೂಪವನ್ನು ಧರಿಸಿದ್ದಾಗಿದೆ. ಆದರೆ ಈ ಕದಂಬವನದಲ್ಲಿ ನಾನಿದ್ದೇನೆ ಎಂದು ತಿಳಿಯಬೇಕಾದರೆ ಇಷ್ಟೇ ಸಾಲದು. ಮತ್ತಿನ್ನೇನು? ದಿನಕರ ಕೋಟಿ ತೇಜದಲ್ಲಿ ದಿನಕರ ಕೋಟಿ ತೇಜದಲ್ಲಿ ತೇಜದಲ್ಲಿ ಆ ದಿನಕರ ಕೋಟಿ ತೇಜದಲ್ಲಿ ತನ್ನ ತನುಕಾಂತಿಯನ್ನು ಬೀರುತ್ತಲ್ಲಿ ತನ್ನ ತನುಕಾಂತಿಯನ್ನು ಬೀರುತ್ತಲ್ಲಿ ದಿನಕರ ಕೋಟಿ ತೇಜದಲ್ಲಿ ತನ್ನ ತನುಕಾಂತಿಯನ್ನು ಬೀರುತ್ತಲ್ಲಿ ಮನವ ಮೋಹಿಸುವ ಗಾಯನವ ಪಾಡುತ್ತದೆ ಮನವ ಮೋಹಿಸುವ ಗಾಯನವ 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 ಪಾಡುತ್ತದೆ ಧನುಜರ ವಂಚಿಪೆ ಏನು ತಲೆ ಒಗಿಲದಿ ದಿನಕರ ಕೋಟಿ ತೇಜದಲ್ಲಿ
ಮನೋಬಂಧವನ್ನು ವಾಯುವಿನ ಮೂಲಕ ವಿಸ್ತರಿಸುವಂತೆ ಮಾಡಿ ಸುಶ್ರಾವ್ಯವಾದ ಗಾಯನವನ್ನು ಹಾಡುತ್ತಾ ಇದ್ದಾಗ ಪಲರು ಆಕರ್ಷಿತಗೊಳಗಾಗಿ ಬಂದೇ ಬರುತ್ತಾರೆ ಎಂದು ಯೋಚಿಸುತ್ತಿದ್ದಂತೆ ಕನಕದ ಉಯ್ಯಾಲೆಯನ್ನು ಮರದಿಂದ ಕೆಳಗಿಳಿಯುತ್ತಿದೆ. ಹೋಗಿ ಏರುತ್ತೇನಂತೆ. ವನ ಮಧ್ಯದಿನೂ ತನ್ನದಿ ಸೃಜಿಸಿ ಕಾಂಚನ ದುಯ್ಯಾಲೆಯ ಏರುತ್ತಾ ವನ ಮಧ್ಯದಿನೂ ತನ್ನದಿ ಸೃಜಿಸಿ ಕಾಂಚನ ದುಯ್ಯಾಲೆಯ ಏರುತ್ತಾ ಧನುಜರ ಮನವನು ಮೋಹಿಪುದರದಲ್ಲಿ ಅನುಪಮೆ ಪಾಡುತ್ತಲಿರಲತ್ತ ವನ ಮಧ್ಯದಿನೂ ತನ್ನದಿ ಸೃಜಿಸಿ ಕಾಂಚನ ದುಯ್ಯಾಲೆಯ ಏರುತ್ತಾ ಆ ಕಿತ್ತಲ ಖಳಚಂಡ ಮುಂಡರು ಧೂರ್ತ ಶುಂಭಾಸುರನ ನೇಮದಿ ಮೃತ್ಯು ಎಲ್ಲವ ಸಂಚರಿಸಿ ಶೋಧಿಸುವೆನೆಂದೆನುತ್ತ
ವಿಧಿಯನ್ನು ಮೆಚ್ಚಿಸಿದ ಪದಿ ಮನೋವೇಗದೊಳಗೆ ಸಂಚರಿಪ ಅಧಿಕ ಬರವತ ಮೊದಲೇ ಪಡದಿಯ ಎದಿರಾರೆ ಮಗೆನುತ ಇದಿರಾದ ದಡರ ನಿತ್ತಿರಲು ಮದನದಿ ಬಗೆಯುವುದಿ ಜಗವನೆನುತ್ತಲೇ ಮದ ಮುಖರುಬ್ಬಿನಲಿ ದಾನವ ಶುಂಭನರೇ ಮಗಳೇ ದಾನವ ಅಂದು ದಾನವರಡೆಯನಾದ ಶುಂಭಾದಾನವ ಆಜ್ಞೆ ಮಾಡಿದ್ದಾನೆ. ಲೋಕ ಲೋಕ ಸಂಚರಿಸಿ ನಮ್ಮ ಆಳ್ವಿಕೆಯ ಕುರಿತಾಗಿ ತಿಳಿಯಬೇಕು. ಹಾಗೂ ಅಡಿಗೆದ ದೇವತೆಗಳು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ತಿಳಿಯಿರಿ ಎಂದು ಅದಕ್ಕಾಗಿ ಸಂಚಾರ ಮಾಡಿದ್ರೆ ಸುರಪಾದಿಗಳ ಸುಳಿಯಿಲ್ಲ. ಎಲ್ಲಿ ನೋಡಿದರೂ ಶಿವನ ಹೆಗಳಿಗೆ ತೃಪ್ತಿ ತಂದಿತು. ಆದರೆ ಹಸಿವಾಗುತ್ತಿದೆ ಅಲ್ಲ. ಮಾಂಸವನು ತಂದು ಸಂಚಾರ ಮಾಡಿದ ನಮಗೆ ಹಸಿವು ಬಾಯಾರಿಕೆ ಹೆಚ್ಚಿದೆ. ಕಾಂತಾರಾಮನು ಸೇರಿ ಬೇಟೆಯಾಡಿ ಮೃಗ ಮಾಂಸ ಸಾಗೋಣ ಬೇಟೆಗೆ. ಬೇಟೆಯಾಡುತ್ತಾ ಬಂದರಾಗ ತಾತಕದ ದಿನದೈ ದಿಮಿತ ದಿನದೈ ಜಣುತ ದಿನದೈ 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 ಯತೈ
ಬಂದರಾಗ ಗಡಿ ಹೊಡಿ ಬೇಟೆಯಾಡುತ್ತಾ ಬಂದ ರಾಜ ಕಳರು ಮೃಗ ಮಾಂಸವನು ಮೆಲುತ್ತಲೇ ಕಳರು ಮೃಗ ಮಾಂಸವನು ಮೆಲುತ್ತಲೇ ಅಲರಿಗೊಡ್ಡುತ್ತ ಮೃಗ ಮಾಂಸವನು ಮೆಲುತ್ತ ಮೃಗಗಳನ್ನು ಕೊಲ್ಲುತ್ತ ಮಾಂಸವನು ತಿನ್ನುತ್ತ ಅಲರಿಗೊಡ್ಡುತ್ತ ತನುವ ಶ್ರಮವನು ಕಳೆಯಲೆಂದೆನುತ ಕದಂಬವನದೆಡೆಗೆ ಕಳರು ಮೃಗ ಮಾಂಸವನು ಮೆಲುತ್ತಲೇ ತಳುವದ ಸಮಯದಲ್ಲಿ ಆ ಸಮಯದಲ್ಲಿ ಕೇಳಿಸೆ ಆ ಸಮಯದಲ್ಲಿ ಕೇಳಿಸಿ ನಲವಿನಿಂದ ಉಯ್ಯೋ ಆಲೆಯಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಉಯ್ಯಾಲೆಯಲಿ ಕುಳಿತು ದೇವಿಯು
ಪಾಡುತಿಗ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ ವೀಣೆಯ ಪಿಡಿದಿರ್ಪವಾಣಿ ಪರಿಯಲಿ ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲಿ ಈ ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲಿ ವಾಣಿ ಪರಿಯಲಿ ಕಾನನ ತಡೆಗಾಗಿ ಬಂದು ಕಾನನ ತಡೆಗಾಗಿ ಬಂದು ಸಾನುರಾಗದೊಳಿಂತು ಗಾನ ಪಾಡುವಳೋ ಗಾನ ಪಾಡುವಳೋ ಗಾನ ಪಾಡುವಳೋ ಇದೇನೆಂಬುದರಿಯದಾಗಿಹುದು ಸಾನುರಾಗದೊಳಿಂತು ಗಾನ ಪಾಡುವಳೋ ಇದೇನೆಂಬುದಿಳಿಯದಾಗಿಹುದು ವೀಣೆಯ ಪಿಡಿದಿರ್ಪ ವಾಣಿ ಈ ಪರಿಯಲಿಯೇ ತುಂಬುರ ನಾರದರೆಂಬ ಬಾರಿನಿತು ತುಂಬುರ ನಾರದ ಎಂಬ ಬಾರಿನಿತು ಓ ಓ ಎಂಬವರಿನಿತು ಕದಂಬವನಗೆ ನಡೆದಂದು ಕದಂಬವನಗೆ ನಡೆತಂದು ತುಂಬೂರ ನರದರೆಂಬವರಿನಿತು ಭವನಗೆ ನಡೆದನು
ಸಂಭ್ರಮದೊಳಗಿಂತು ಗಾನ ಪಾಡುವಳು ಇದೇನು ತಿಳಿಯಬೇಕೆಂದು ತುಂಬುರ ನಾರದ ರೆಂಬವರಿನಿದು ತೊಂದನ ತೋಂದನ ತೋಂದನ ದಿನ್ನತೈ ದಿಂದನ ದೀಂದನ ದೀಂದನ ದಿನ್ನತೈ ದಿಂತಗಡ ದೀಂತಗಡ ದೀಂತಗಡ ದಿನ್ನತೈ ತೊಂದಗಡ ತೋಂದಗಡ ತೋಂದಗಡ ದಿನ್ನತೈ ತಗಡ ತಗದಿವೆ ತಗಡ ತಗದಿವೆ ತಗಡ ದಿನ್ನತೈ ತಗಡ ತಗದಿವೆ ತಗಡ ತಗದಿವೆ ತಗಡ ದಿನ್ನತೈ ದಿನದಿ ದಿಮಿದ ದಿನದಿ ತತೈ ದಿನದಿ ತತೈ ದಿನದಿ ತತೈ ದಿನ ದಿನ ತೈ ದಿನ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ತೌ ಸಾಧ್ಯವಿಲ್ಲ. ಅವನು ನಮ್ಮಣ್ಣನ ಆಸ್ಥಾನ ಗಾಯಕ. ಅವನು ಇಷ್ಟು ಹೊತ್ತು ನಿಲ್ಲುಂಟೆ. ಹಾಗಾದರೆ ನಾರದ ಮಾತೆಯನ್ನು ಸಾಧ್ಯವಾಗಿ ಹಾಡುತ್ತಿರಬೇಕು. ಅವನು 3 ಗಳಿಗೆಯಲ್ಲಿ 3 ಲೋಕ ಸಂಚರಿಸುವವನು. ಅವನು ಇಷ್ಟು ಹೊತ್ತು ನಿಲ್ಲುಂಟೆ. ಮತ್ತೆ ಯಾರು ಈ ಸಂಗೀತ ರಾಣಿ ತಿಳಿಯಬೇಕಲ್ಲವೇ? ಹುಡುಕುತ್ತಾ ಮುಂದುವರಿಯೋಣ. ಸ್ವರ ಬಿಡಿದು ಸ್ವರ ಪಿಡಿದು 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 ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಸೋಕಲು ತನುವಿನ ಪರಿಮಳವು ನಾಸಿಕಗೆ ಸೋಂಕಲು ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ 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 ಪರಿಮಳವಿಡಿದು ಮುಂಬರಿಯೇ ತರಳಿಗೋಟಿ ಪ್ರಕಾಶವದು ಗೋಚರಿಸಲ್ ತರಳಿಗೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿಯಿಂದ ಪರುತ ಕಂಡರು ಸ್ವರ್ಣದುಯೋಲೆಯಲಿ ದೇವಿಯನು ಕಂಡರು ಅರರೆ 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 ಎನ್ನಿವಳೆಂತ ಬಿಟಗಾರೆ ಅರರೆ ಅರರೆ ಅರರರೆ ಅರರೆ ಆ ಆ ಆ ಆ ಆಗ ಇವಳೆಂಥ ವಿಟಗಾರೆ ಇವಳು ವಿಟಗಾರೆ ಇವಳು ವಿಟಗಾರೆ ನೋಡೇ ಸ್ಮರಣ ಕೂರ್ಗಣೆ ಕೂರ್ಗಣೆಯಂತೆ ಇರುವಳು ನೀರೇ ವಿಟಗಾರೆ ವಿಟಗಾರೆ ಶರದೇಂದು ವದನೆ ಹರಿಣ ನೇತ್ರೆ ಶರದೇಂದು ವದನೆ ಹರಿಣ ನೇತ್ರೆ ಚೆಲ್ವದರುಣಿ ಮಣಿಯು
ಶರದೇಂದು ವದನೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಅರರೆ 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 ರಮೆ ಉಮೆಯರ ಮಾತ ಬಿಡು ನೀನು ರಮೆ ಉಮೆಯರ ಮಾತ ಬಿಡು ನೀನು ಆ ಉಮೆಯರ ಮಾತ ಬಿಡು ನೀನು ಮತ್ತ ಸುಮಸರನರ್ತಾಗಿರದಿಯೇನು ರಮಣಿಯು ಮಿಗಿಸಿ ಮೆರವಳಲ್ಲ ಎಂದು ಕಮಲ ಜಸಿದ ಶಿವನೇ ಬಲ್ಲ ಉಮೆಯರ ಮಾತು ಬಿಡು ನೀನು ಧರಣಿಯೆಲ್ಲವನ್ನು ಸಂಚರಿಸಿ ಶೋಧಿಸಿದ್ದೆವು ಅಣ್ಣದೇವ ನಿನ್ನ ನಿರತ ಕೊಂಡಾಡುತ್ತಲಿರುವರು ತ್ರಿಜಗದಿ ಅಣ್ಣದೇವ ಧರಣಿಯೆಲ್ಲವನ್ನು ಸಂಚರಿಸಿದ ಸಂದರ್ಭದಲ್ಲಿ ಬೇಟೆಯಾಗಿ ಸುಸ್ತಾಯಿತೆಂದು ತುಯಿನಗಿರಿಯ ತುದಿಯಲ್ಲಿ ವಿಶ್ರಾಂತಿ ಪಡೆಯಲು ಹೋದಾಗ ಲಾವಣ್ಯವತಿಯಾದ ಚಂದುಳ್ಳಿ ಚೆಲುವೆಯೋರ್ವರು ಅಂಬರದಿಂದ ಕೊಂಬಿನಿಗಿಳಿದ ಕನಕ ದಿವ್ಯಾಲಯಲ್ಲಿ ಹಾಡುತ್ತಾ ಹಾಡುತ್ತಾ ಚಂದವಾಗಿದ್ದಾಳೆ. ಆಕೆಯನ್ನು ನಾವು ನಿರ್ಧರಿಸಿದ್ದೇವೆ. ಆಕೆಯನ್ನು ಮರೆತಂದು ನೀನು ಮದುವೆಯಾಗಬೇಕೆಂದು. ಎನ್ನುವನು ಆಲಿಸುತ್ತ ಶುಂಭನು ಮನಸ್ಸಿ ಜನ ಶರಹತಿಗೆ ಸಿಲುಕುತ್ತಾ ವನಜ ನೇತ್ರೆಯ ವರಿಸದಿರೆಂದೆನು ತನಿಶ್ಚಯಿಸಿ ಶುಂಭನು ಕದಂಬವನಲ್ಲಿ ಕಾಣಿಸಿಕೊಂಡ ಆ
ಹೇಗೆ ಸೋಯಿತು. ಅವನ ನೇತ್ರೆಯನ್ನು ಒರೆಸಬೇಕೆಂದು ಮನ ಮಾಡಿದ್ದೇನೆ. ಯಾರನ್ನು ಕಳಿಸುವ? ಸುಗ್ರೀವ, ಹೀಗೆ ಬಾ. ಕೇಳಯ್ಯ ಸುಗ್ರೀವ ಬೇಳುವುದ ನೆಲ ಸಚಿವಾಯ ಜಾಲವಲ್ಲೊಂದು ವಾರ್ತೆಯನು ಕೇಳಿದನು ಮೆರವ ಕದಂಬವನದೊಳಗೆ ಉಯ್ಯಾಲೆಯಲಿ ಸತಿ ಮೆರವಳಂತೆ ಕೇಳಯ್ಯ. ಸುಗ್ರೀವ, ಚಂಡಮುಂಡರಿಂದ ಒಂದು ವಾರ್ತೆ ಬಂದಿದೆ. ಕದಂಬವನದಲ್ಲಿ ಒಬ್ಬಳು ತರುಣ ಇದ್ದಾಳಂತೆ. ಅವಳ ಕುರಿತಾಗಿ ಕೇಳಿದಾಗ ಅವಳನ್ನು ವರಿಸಬೇಕೆಂದು ಮನ ಮಾಡಿದ್ದೇನೆ. ಅದಕ್ಕಾಗಿ ನೀನು ಹೋಗಿ ವಿಚಾರ ತಿಳಿಸಿ, ಅಭಿಪ್ರಾಯ ತಿಳಿಸಿ ಅವಳನ್ನು ಕರೆತರಲು ಪ್ರಯತ್ನ ಮಾಡು. ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬ ವನವನೆ ಪೊಗುತ್ತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ. ಸ್ಮರಣಂಬಿ ಗುರೆ ಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟ ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಜನನಿ ಕೇಳ್ ಭಿನ್ನಹವನು ಕರುಣದೊಳಿಂದು ವನದಲ್ಲಿ ಕುಳಿತಿಹುದೇಕೆ ಸನುಮತವಲ್ಲಿದು ನಿನಗೆ ಪೇಳುವೆನೊಂದು ಧನುಜೇಶ ಶುಂಭನ ಬಯಕೆ ಸಾಗರದ ಅಲೆಗಳಂತೆ ಸಾಗಿ ಪಡಿದಾಗ ಬಡವಾದ ಈತ ಬಿದ್ದೇ ಹೋದ. ಆದರೆ ನನ್ನ ವಿಚಾರವನ್ನು ತಿಳಿಸಲು ದೂತನ ಅವಶ್ಯಕತೆ ಇದೆ. ಹಾಗಾಗಿ ಕರುಣಾ ಕಟಾಕ್ಷವನ್ನು ಬೀರಿ ಎಬ್ಬಿಸುತ್ತೇನೆ. ಬೆದರದಿರಯ್ಯ ಪೇಳುವುದನ್ನೆಲ್ಲ ಲಾಲಿಸು ಅಧಿಕ ಶುಂಭಕನೆಂದು ಅದನವನೆಲ್ಲವ ಮೊದಲೇ ತಿಳಿದಿರೆ ವಿಧ ಬೇಡನ್ಯಾಗೆ ಬಂದು ಸುಗ್ರೀವ, ಹೆದರದಿರು. ನಿನ್ನನ್ನು ಭೀತಿಗೊಳಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ನನ್ನ ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯವಾಗಿತ್ತು. ನೀನಾದರೂ ಶುಂಭನ ದೂತನಿದ್ದೀಯ. ನನ್ನನ್ನು ಬಯಸಿದರೆ ಮುಂದೇನಾದೀತು ಎಂದು ತಿಳಿಯಿತಷ್ಟೇ. ಶುಂಭನ ಕುರಿತು ಸಂಪೂರ್ಣವಾಗಿ ತಿಳಿದೇ ಬಂದವಳಿದ್ದೇನೆ. ಆತನಿಂದ ತ್ರಿಜಗದಲ್ಲಿ ಆದ ಅನಾಚಾರಗಳು, ನಿಯಮೋಲ್ಲಂಘನೆಯು
ಅದಕ್ಕಾಗಿ ಸುಗ್ರೀವನನ್ನು ಕಳಿಸಿದರೆ ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನಿಸುತ್ತಾಳೆ. ಅದಕ್ಕಾಗಿ ನೀನು ಹೋಗಿ ಅವಳನ್ನು ಎಳೆದರ ಪ್ರಯತ್ನ ಮಾಡು. ಹರುಷದಳು ತರುಣೀಮಣಿ ಲೋಕೈಕ ಸುಂದರಿಯಾದ ನಿನ್ನ ವಿಚಾರ ತಿಳಿದು ತ್ರಿಲೋಕ ವೀರನಾದ ಶುಂಭ ನಿನ್ನನ್ನು ಬಯಸಿದರೆ ಜಾನತನವನ್ನು ತೋರಿಸದೆ ಕನ್ನಡನ ಬೇಷ ಧಿಕ್ಕರಿಸಿ ಯುದ್ಧಕಾಂಕ್ಷಿಯಾದೆಯ ಬಿಡುವ ದಾರಿ ಸರಸದಿಂದ ನನ್ನ ಜೊತೆ ಬಾ, ಬಾರದಿದ್ದರೆ ಎಳೆದೊಯ್ಯುವೆ. ಬರಲಾರನೆಂದು ಹಠ ಹಿಡಿದರೆ ಸುಮ್ಮನಿರಲಾರೆ. ಬಂದವನು ಕದಿದು ಯುದ್ಧದಲ್ಲಿ ದೇಶಗಳನ್ನು ಕೆಡಹಿದರು. ನಿನ್ನ ಸಿರಿಮುಡಿಯ ಕೈ ಹಾಕಿ ಎಳೆದೊಯ್ಯುತ್ತೇನೆ.
ಇದ್ದಾಳೆ. ಆತಂಕಕಾರಿ ಹೌದು. ಹಾಗೆಂದು ಸುಮ್ಮನಿದ್ದಾರೆ ಎಲ್ಲಿದ್ದಾರೆ ಕಂಡ ಮುಂದರು? ನೀವು ಹೇಳಿದ ಆ ತರುಣಿ ನಮ್ಮ ನಾಶಕ್ಕೆ ಹೊರಟಿದ್ದಾಳೆ. ಅದಕ್ಕಾಗಿ ನೀವು ಹೋಗಿ ಅವಳನ್ನು ಎಳೆದು ತನ್ನಿ. ಕಾಳಗದಿ ಜಯ ಕಾಣದಿರುದಿರೆ ಕಾಳಿ ರೂಪವ ಧರಿಸಿ ದೈತ್ಯರ ಶಿರಗಳನ್ನು ತರಿದು
ಆರತಿಯ ಸುಮನಸರು ಬೆಳಗಿದರು ಚಂಡ ಮುಂಡಾಂತಗಿಗೆ ಭೂಮಿಯಲ್ಲಿ ಮಹಾಕಾಳಿಯಾಗಿ ಮೆರೆ ನಾಡಿದ ವಾರ್ತ ಕಂಡು ಕಲಿ ಸುಮ್ಮನಾಲಿಸುತ್ತ ಕಂಡ ಕಾಂಬಗಿಯ ನೆನುತ್ತ ಆಶ್ಚರ್ಯ ಆ ತರುಣಿಯನ್ನು ಹೇಳಿದರಲೆಂದು ಗಂಡು ಕೊಲೆಯಾದ ಚಂಡಮುಂಡನ ಕಳಿಸರೆ ಚಂಡಮುಂಡರ ರುಂಡವನ್ನು ಚಂಡಾಡಿದ್ದಾಳಂತೆ ಅವಳ ಸೊಪ್ಪ ನೀಡುವುದಕ್ಕಾಗಿ ನಾನೇ ಕದಂಬದ ತೆರಳುತ್ತೇನೆ. ಎನ್ನೊಡನೆ ಅರುವಿನಿಗೆ ಮೇಘನೆಯಲ್ಲಿ ಕಾಲಮೇಘಗಳೇ ಗರ್ಜಿಸಿದವು. ತರೆಯೇ ಬಿರಿತೆಮ್ಮಂತೆ ಗರ್ಜಿಸುತ್ತಾ ವೀರಾವೇಶದಿಂದ ಹೊರಟೆಯಲ್ಲ. ಏನು ಯಾಕೆ ನೀನೇ ಹೊರಡಬೇಕಾದ ಅನಿವಾರ್ಯತೆ ಏನು? ಈ ವಾರ್ತೆ ತಿಳಿದೆಯಾ? ಚಂಡಮುಂಡರಿಂದ ಒಂದು ವಾರ್ತೆ ಬಂತು. ಕದಂಬವನದಲ್ಲಿ ಒಬ್ಬಳು ತರುಣಿ ಇದ್ದಾಳೆ ಅಂತ. ಅವಳನ್ನು ಹೇಳಿದರೆಂದು ಸಂಧಾನಕ್ಕಾಗಿ ಸುಗ್ರೀವನ್ನು ಕಳಿಸಿದೆ. ತಿರಸ್ಕರಿಸಿ ಯುದ್ಧಕ್ಕೆ ಪಂಚಾಹ್ವಾನವಿಟ್ಟಿದ್ದರು. ಮತ್ತೆ ಧೂಮ್ರಾಕ್ಷನನ್ನು ಕಳಿಸಿದೆ. ಧೂಮ್ರಾಕ್ಷನನ್ನು ಸುಟ್ಟವರಿದ್ದಾಳೆ. ಮತ್ತೆ ಚಂಡಮುಂಡನ್ನು ಕಳಿಸಿದೆ. ಚಂಡಮುಂಡರ ರುಂಡವರ ಚೆಂಡಾಡಿದ್ದಾಳಂತೆ. ಅದಕ್ಕಾಗಿ ಅವಳ ಸೊಕ್ಕ ನೀಡುವುದಕ್ಕಾಗಿ ನಾನೇ ಕದಂಬವನ್ನು ತೆರಳುತ್ತೇನೆ. ಪ್ರಭು ಅವತರಿಸಿದಿರಿ. ಎರಡು ಮಾತಿಗೆ ಅವಕಾಶ. ಧನುಜೇಶ ಕೇಳೆನ್ನ ಮಾತ ಕೇಳೆನ್ನ ಮಾತ ಆಗ ಧನುಜೇಶ ಕೇಳೆನ್ನ ಮಾತ ಏತಕಿನಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ 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 ಏತಕಿನಿತು ನೀ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಮನಸ್ಸಿನ ಸರಗೆ ಸಿಲುಗುತ್ತ ಪರವನಿತೆಯ ಬಯಕೆಯ ತಿಗೆ ದೈತ್ಯನಾಥ
ಮನಸ್ಸಿನ ಸರಗೆ ಸಿಲುಕುತ್ತ ಪರವನಿತೆಯ ಬಯಕೆಯ ದಿಗೆ ದೈತ್ಯನಾಥ ದೈತ್ಯನಾಥ ದರ್ಜೆ ಕೇಳೆನ್ನ ಮಾತ ಕೇಳೆನ್ನ ಮಾತ ಯಾರು ನಮ್ಮ ಎಣಿಕೆಗೆ ಸಿಗುವುದಿಲ್ಲವೋ, ಯಾರಿಂದ ನಮಗೆ ನಷ್ಟ ಉಂಟಾಗುತ್ತದೋ ಅಂತವಳನ್ನು ಬಯಸುವುದು ದೈತ್ಯನಾಥನಾದ ನಿನಗೆ ಹಿತವಲ್ಲ. ಶ್ರೇಷ್ಠಳಾದ ಅವಳನ್ನು ಬಯಸಿದರೆ ವ್ಯರ್ಥವಾದೀತು. ಏನು ಸಾಮಾನ್ಯರೇ, ನಾವು ಯುದ್ಧಕ್ಕೆ ಕಳುಹಿಸಿದವರು ಅಲ್ಪನೆ ಧೂಮ್ರ ಲೋಚನನು ಓ ಆ ಆ ಆ ಅಲ್ಪನೆ ಧೂಮ್ರಾಲೋಚನನು ಕೊಲ್ವರಿರ್ಪರೆ ರಣದಲ್ಲಿ ಚಂಡ ಮುಂಡರನು ಅಪ್ರಯೋಜಕನಾಗಿ ನೀನು ಸುಮ್ಮನೆ ಯಮಗೊಪ್ಪಿಪೆ ದೈತ್ಯಾನ್ವಯವನು ಧನುಜೇಶ ಕೇಳೆನ್ನ ಮಾತ ಕೇಳೆನ್ನ ಮಾತ ದೊರೆಯದ ಒಳಿಯದ ಅವಳನ್ನು ತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿದಿರಿ. ಪರಿಣಾಮ ಏನಾಯಿತು? ಹೂಕಾರದಿಂದ ಭಸ್ಮ ಮಾಡಿದಳು. ಬದುಕಿನ ಭದ್ರತೆಗೆ ಬ್ರಹ್ಮಚಾರ್ಯವನ್ನು ಆಧರಿಸಿದ ಚಂಡಮುಂಡರನ್ನು ಚೆಂಡಾಡಿದಳು. ಯಾರೆಲ್ಲ ಪ್ರಯೋಜನಕಾರಿಗಳಾಗಿದ್ದರೋ ಅವರೆಲ್ಲ ಅಪ್ರಯೋಜಕರಾಗಿದ್ದಾರೆ. ಇಷ್ಟಾದ ಮೇಲೂ ಮುಂದುವರೆದರೆ ನೀನೇ ಕಳುಹಿದ ಬೆಳೆಸಿದ ಕುಲವನ್ನು ಯಮನಿಗೊಪ್ಪಿಸಿದಾಗುತ್ತದೆ. ಅದಕ್ಕಾಗಿ ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದು ಮನದ ಭ್ರಾಂತಿಯನ್ನು ಬಿಡಿ. ಕೈಲಾಗದ ಕಾರ್ಯಕ್ಕೆ ಮುಂದಾಗುವುದು ಮೂರ್ಖತನ. ಅವಳಿಗೆ ಬಾಗಲಾರನೆಂಬ ಹಠ ಬೇಡ. ಬ್ರಹ್ಮನಿಗೆ ಬಾಗಿದವರು ಅವರ ಅಮ್ಮನಿಗೆ ಬಾಗಿದರು ತಪ್ಪಾಗದು. ದೇವಿ ನಮ್ಮ ತಾಯಿ ಎಂದು ತಿಳಿದು ನೀನು ಒಲುಮೆಯನ್ನು ಪಡೆಯು. ಬಿಡು ಬಿಡು ನಿನ್ನ ಅಂದಿಕೊಳ್ಳನು ಬಿಡು 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 ಬಿಡು
ಅಡುಗೆ ಜಗವ ಕಡುಗಲಿ ತನದಲ್ಲಿ ಕೊಡ ಮಡುವೆನೆ ಸತಿಗೆ. ಬಾಯಿ ಮುಚ್ಚು. ನಿನ್ನನ್ನು ಕರೆದವರು ಯಾರು? ಅವಕಾಶ ಕೊಟ್ಟರೆ ನನಗೆ ನೀತಿಯನ್ನು ಹೇಳ್ತೀಯ. ಈ ಕಾಲಕ್ಕೆ ನನಗೆ ನಿನ್ನ ಮಾತುಗಳ ಅವಶ್ಯಕತೆ ಇಲ್ಲ. ಸಾಧ್ಯವಾದರೆ ನಡೆಯುವುದಕ್ಕೆ ದುರಗೆ ಉಳಿವಿಗಾಗಿ ಮಾತನಾಡಿದರೆ ಬೇಡಿಯ ಪಟ್ಟವೇ. ಹೌದು, ರಕ್ತ ಬೀಜನೆಂದೇನು ಇಲ್ಲಿಯವರಾರು ಬೇಡಿಗಳಲ್ಲ. ನಿನ್ನ ಕೊನೆಯ ಇಚ್ಛೆ ಇದೇ ಆಗಿದ್ದರೆ ಅಪ್ಪಣೆ ನೀಡು. ನೆರೆಯಿಸುತ್ತಲೇ ಕೋಟಿ ದೈತ್ಯರು ಧರಿಸಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರ್ಪ ಕದಮ್ಮ ವನದಲ್ಲಿ ಕಂಡು ದೇವಿಯನು. ಕೋಟಿ ದೈತ್ಯರನ್ನು ಸೇರಿಸಿಕೊಂಡು ಹೊನ್ನಂದನವನ್ನು ತೆಗೆದುಕೊಂಡು ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಕದಂಬ ವನದಲ್ಲಿ ತೆರಳುತ್ತೇನೆ. ನೋಡಿದನು ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನು ಆಡಿದನು ಮನದೊಳಗೆ ಇವಳನು ತಿಳಿಯದಿನಿತಾಯ್ತೆ ಮಾಡಲಿನ್ನೇ ನಗಟ ಶುಂಭನ ಕೂಡೆ ಭಾಷೆಯಗೈದು ಬಂದಿಗೆ ಕೇಡು ಇವಳಿಂಬದ್ಧ ಆದರೂ ಮಾತನಾಡಿಸುವೆ ನೋಡಿದನು ಕಲಿ ರಕ್ತ ಬೀಜನು ನೋಡಿದರೆ ಆಶ್ಚರ್ಯ. ಕೈಯಾಯದ ಕೈ ತಪ್ಪಿ ಜಾರಿ ಹೋಯಿತು. ಏನಿವಳು ವೈಖರಿ? ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಜಗವನ್ನು ತನ್ನ ಅಂಕೆಯಲ್ಲಿದ್ದ ರೀತಿ ಮೆರೆಯುತ್ತಿದ್ದಾಳೆ. ಅಳಿಯುವುದಕ್ಕಿಂತ ಮೊದಲು ಕೆಲವರನ್ನು ಉಳಿಸುವ ಪ್ರಯತ್ನ ಮಾಡುತ್ತೇನೆ. ಹೋಗಿ ಇವಳನ್ನು ಮಾತನಾಡಿಸುತ್ತೇನಂತೆ. ಸರ್ವಮಂಗಳೇ ನಮೋ ನಮಃ. ಎಣಾಂಕನಿಭವಕ್ರೇ ನೀನೆ ನೆಲೆಯ ಸುಂಬ ಪವಕ್ರೇಯ ನೀನೆಲೆಗೆಯ ಶುಂಭದಾನವ ಬಯಸಿದಡೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದರೆ
ಏಣಾಂಕ ನಿಪವಕ್ತ್ರೆ ನೀನೇ ನೆಲೆಗೆ ಶುಂಭ ದಾನವ ಬಯಸಿದಡೆ ವ್ಯರ್ಥ ವಿಕ್ರಮವರು ತನ್ನಯ ತನುವ ನಲುಗಿಸ ಸಪ್ತ ಮಾತೃಕೆಯರು ಸರಾಗದಲ್ಲಿ ಜನಿಸುದೊಡರಿಂದ್ರೋಣಿ ಎಂಬಳು ಹಣೆಗೆರೆಗೆ ಕುಳಿಸದಳು ಸೋಡಿದ ಜನವರ ಸೋಗಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಧರಿಸಿಕೋರಾಗಾರ ಮೆರವ ರಕ್ತೇಶ್ವರಿಯಾಗಿ
ರಕ್ತ ಬೀಜಾಂತಕಿಗೆ ರಕ್ತೇಶ್ವರಿಯಾಗಿ ಮೇರೆ ಯಾಗು ಮಲ್ಲಿಲೆ ಮಾಲಿಲೆ ಕದಂಬ ವನದಲ್ಲಿ ಕುಳಿತು ಮಾಯ ಹಾಗೂ ಮೋಹದ ಬಲೆಯನ್ನು ಬೀಸಿ ಮರಳುಗೊಳಿಸಿದ್ದೀಯ. ನನ್ನಣ್ಣನಾದಂತಹ
ಹಿಂದಗೆ ತರದಿಂದ ದೇವಿ ಶುಂಭಾಂತಕಿಗೆ ಜಯ ಜಯ ತೂ ಕಂಡೆಯ ಸುರನಾಥ ದೈತ್ಯರ ಉಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಹಿರ್ಪಹದನವ ಚಂದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಹಬಾವೆ ಎನಿಸಿನ ರೂಪದೋರುವೆ ಹೊರತು ಅನ್ಯಥಾ ಈ ಪರಿಯಲಿ ಕಂಡೆಯ
ದೇವಿ ಚರಣವ ಹರುಷದಿಂದಲೇ ಸುಮನಸನ ಗೂಡುತ್ತಾ ಮೆರೆದನ ಪುರುಗುದನ ಗದಿ ರಾಜ ತೇಜದಲ್ಲಿಯೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿಯೇ ನಮೋಸ್ತುತೇ. ಮಂಗಲ ಕಸ್ತೂರಿ ತಿಲಕನಿಗೆ ತೊಂದಿಂದತ್ತಂ ಮಂಗಲ ಕಸ್ತೂರಿ ತಿಲಕನಿಗೆ ಜಯ ಮಂಗಲ ವೇಣು ವಿನೋದನಿಗೆ ಮಂಗಲ ಕಣಿಪುರಪುರದ ನಿವಾಸಗೆ ಮಂಗಲ ದೀನೋದ್ಧಾರಕಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಭದ್ರಂ ಶುಭಂ ಮಂಗಲಂ. ಇದುವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಶಾಂಭವಿ ವಿಲಾಸ ಎಂಬ ಯಕ್ಷಗಾನವನ್ನು ನೋಡಿದಿರಿ. ಭಾಗವತರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಗಜಾನನ ಕನ್ನಡ ಮಾಧ್ಯಮ ಶಾಲೆ ಇದರ ಹಿರಿಯ ವಿದ್ಯಾರ್ಥಿಯಾದಂತಹ ಶ್ರೀ ಮೋಹನ ಮೆಣಸಿನಕಾನ ಇವರು ನಮ್ಮ ಶಾಲೆಯ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಇವರನ್ನು ವಿದ್ಯಾಸಂಸ್ಥೆಗಳ ಪರವಾಗಿ ನಾವು ಗುರುತಿಸಿದ್ದೇವೆ. ಅವರನ್ನು ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಶಾಮಣ್ಣ ಸರ್ ಇವರು ಗೌರವಿಸಬೇಕು ಎಂಬ ಹಾಗೆ ಕೇಳಿಕೊಳ್ತಾ ಇದ್ದೇವೆ. ಮಾನ್ಯ ಭಾಗವತರನ್ನು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶಾಮಣ್ಣ ಸರ್ ಹಾಗೆ ಮುಖ್ಯೋಪಾಧ್ಯಾಯರಾದ ಅಮರನಾಥ್ ಸರ್ ಇವರು ನೆನಪಿನ ಕಾಣಿಕೆಯನ್ನಿತ್ತು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಅಭಿವಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಡನೆ ಸಹಕರಿಸಿದಂತಹ ಮೋಹನ ಭಾಗವತರಿಗೆ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳು. ವೇದಿಕೆಯಲ್ಲಿ ಇನ್ನು ಮುಂದೆ ಕಲಾವೈಭವ ಸಂಸ್ಥೆಯ ಶಿಕ್ಷಕಿಯಿಂದ ಹಾಗೂ ಹಿರಿಯ ವಿದ್ಯಾರ್ಥಿಯಿಂದ
7 ಕೋಟಿ ಮಂತ್ರಗಳೇ ದರ್ಭಾಸನ ನಿನಗೆ, ಪಂಚಪ್ರೇತಗಳೇ ಹಾಸಿಗೆ, ಸಮಸ್ತ ಸೃಷ್ಟಿಯನ್ನ ಸಲಹುತಿಯೇ ಆದಿದೇವಿ, ಶಕ್ತಿ ಸ್ವರೂಪಿಣಿ ಬಾಗುವೆ ನಿನಗೆ, ನಿನ್ನೊಡಲಲು ಜಾಗ ಕರುಣಿಸೆನಗೆ ಎಂದು ಜಗದೀಶ್ವರಿ ದೇವಿಯನ್ನ ಆರಾಧಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯರಾದ ಸ್ವರ್ಣಲಕ್ಷ್ಮಿ ಹಾಗೂ ಪ್ರೇಮ ಇವರು. जगदीश्वर देवी भुवनेश्वरी सदुर्वेदी परिपूर्ण कलैवाणी करुणागरी अखिलांडरूपी धीमताना धीमताना निरंतरी नानिलं कापुण्यंगल तुरंतरी आदिनी अंदम इल्ला कादंबरी वारायो वारायो तायेनी வழிகாட்டவா தீயோழவே இன்றவேற்கு நிராகவா நீயே கரை சேர்க்கவா ஆறாத காயங்கள் சாய்கின்ற தோழாகவா யார் பிழையோ யார் சதியோ யார் இங்கு கூற யாருமென ஆனவளே துயர் தீர பாதையெல்லாம் பேரொழியாய் உன் துணை கூட தீர்ந்திடும் காரிருளே தீர்த்தானா தீர்த்தானா நிரந்தரி நானிலம் காப்புண்யங்கள் துரந்தரி ஆதினி அந்தம் இல்லா காதம்பரி பாராயோ வாராயோ தாயே நீ ಶರಣಾಗದಿ ಅರುಳು ನಾದ ವಿನೋದಿ ಸಗಲ ಸೌಂದರಿ சாபங்கள் சூடுதே காத்திடு கை கொடு உனன்றி வேறில்லையே ಥ್ಯಾಂಕ್ ಯು ಮೇಡಮ್. ಇದೀಗ ಈ ವೇದಿಕೆಯಲ್ಲಿ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ದೀಪ್ತಿ ಸಿಎಸ್ ಇವರಿಂದ ನೃತ್ಯ.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಗಧರ ಸುಂದರತರ ವಿರಾಗಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ Thank you, Deepthi, for your wonderful performance. Now, our teachers are going to perform a semi-classical dance. உன்னை காணாது நான் இன்று நான் இல்லையே, விதையில்லாமல் வேறில்லையே. உன்னை காணாது நான் இன்று நான் இல்லையே, விதையில்லாமல் வேறில்லையே. ஜனன ஜனன தனன தனன தோம் ஜனன ஜனன தனன தனன ஜனன ஜனன தனன தனன தோம் தோம்
को तक धीम नात्र केट तो नाच रहे गोरी ताई तई तई तुम फिर तुम गीत धुनी को तक धीम नात्र केट तो नाच रहे गोरी ताई तई तई तुम फिर तुम गीत धुनी को तक तान गावे तक तई तई तान गावे तक तई 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 तक तना धीम तकिड तक धीम धीम तकिड तक धीम धीम तकिड तक धीम हद तो मत गीत धुनी को तक धीम पदुमनाभ तुम्हारी लीला क्या कहो मैं सावरो ताप संकट शरणायो सो हमारो तुम हरो ताप संकट शरणायो सो हमारो तुम हरो तदीम तदीम तिरना उदनी तानी तानी तदीम तदीम तिरना तानी तानी तजीम तजीम तिरना तानी तोम तत गत नरि ततान नर तान धीम अलरि गलरि तत गता कार तत गमाम तानी तत गताम कार दीम 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 तक तन अलरि तोम 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 तक तन तनि अलरि गीत धुनी को तक धीम नात्र केट तो नाच रहे गोरी खड़क चुनुता दी ता खड़क चुनुता दी ता खड़क चुनुता ता धूम ता ना 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 धूम धूम ता ना 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 धूम धूम मगपा धूम धूम ता ना ना दे ना 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 धूम धूम मगसा राइट दा धूम दा दा दी रा ना 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 दा 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 धूम दा 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 धूम दा दा धूम 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 दा ना ना दे ना 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 धूम दा ना दी रा ना gama gama maga ma ba maga sa ni sa da na di ra na gama gama maga ma ba maga sa ni sa da na di ra na gama gama maga ma ba maga sa ni sa come on now follow my lead come on now follow my lead I'm in love with your body I'm in love with your body I'm in love with your body every day discovering something brand new I'm in love with the shape of you Kirdha ta kirdha ta 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 kirdhan ta ta kirdhan ta with the shape of ta din dhan da ta dargid tak ta dargid ta dargid tak ta dargid ta with the shape of kirdha ta ta kirdha ta 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 kirdhan with the shape of ta din dhan da ta dargid tak ta dargid I'm in love with your body kirdha ta ta kirdha ta ta dargid tak ta dargid kirdha ta ta kirdha ta ta dargid tak ta dargid kirdha ta ta kirdha ta ta dargid tak ta dargid kirdha ta ta kirdha ta ta dargid tak ta dargid dargid tak ta dargid tak ta dargid tak ta dargid
ശശികല ചാർത്തിയ ദീപാവലയം നം തനനം തനനം തനനന്നം നിശയൊരു കാർത്തിക വർണ്ണാഭരണം നം തനനം തനനം തനനന്നം കളനൂപുര ചിഞ്ചിത രഞ്ജിത മേളം തനനനനനന തനനം തൊഴു കൈത്തിരി നെയ്ത്തിരി വിടരും യാമം തനനനനനന തനനം വരമരുളു പൊരുളു ഉയരും ഉണരും ദേവി തനനം തനനം നം 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 തം തനനനം തനാനന തം തനനനം തം തനനനം തനാനന തം തനനനം തം തനനനം തനാനന തം കോലമയിൽ പോലെ ഞാൻ പറന്നു വരാം മാരനെ എനിക്കും മുത്തമിഴിൻ മുത്തുപോൽ വെളുത്തവനെ കോലമയിൽ പോലെ ഞാൻ പറന്നു വരാം മാരനെ എനിക്കും മുത്തമിഴിൻ മുത്തുപോൽ വെളുത്തവനെ കണ്ണകിയോ നീയല്ലേ കോവലനോ ഞാനല്ലേ കണ്ണകിയോ നീയല്ലേ കോവലനോ ഞാനല്ലേ ചോളം കൊയ്യും കാലം വന്നാൽ മാട്ട് പൊങ്കൽ മാസം പോയ കൂത്തുകുമ്മി നാഗസ്വരം നമുക്കൊരാനന്ദ കല്യാണം മാമനായി മാറനായി വന്നിതാ എന്റെ മച്ചൻ വില്ല് വെച്ചൊരു പണ്ടിക്ക് സ്വന്തക്കാരനാ മഞ്ഞളും പൂശിവ വന്നിതാ നിന്റെ മച്ചാൻ വില്ല് വെച്ചൊരു വണ്ടിക്ക് സ്വന്തക്കാരൻ താൻ गोरी 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 कभी कभी कहीं कहीं चोरी चोरी गोरी 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 कभी कभी कहीं कहीं चोरी चोरी छुप छुप के तुम मिला करो प्यारी प्यारी बातें बातें किया करो पर यूं ना मिलना किसी से कभी हमारे सिवा गोरी 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 फुले फुले नए नए गोरी गोरी देखो देखो हम दोनों मिलते हैं सन सन दिल की चुपकी पे है पर सुन नहीं पाए इन्हें ना कोई हमारे सिवा गोरी 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 कभी कभी कहीं कहीं चोरी चोरी गोरी 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 भोले भोले नए नए गोरी गोरी Thank you for your wonderful performance. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ. ಎಲ್ಲ ಪೋಷಕರು ಒಂದು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಗಿಸುವ. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೊತ್ತು ಸಹಕರಿಸಿದಂತ ಎಲ್ಲ ಪೋಷಕರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಹಾಗೆ ನಮಗೆ ಶಾಮಿಯಾನ ಮೈಕ್ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿರುವಂತಹ ಸುಧೀರ್ ಅವರು, ಹಾಗೆ KS ಅರೇಂಜರ್ಸ್ ಸುಧೀರ್ ಅವರಿಗೆ, ಫೋಟೋಗ್ರಫಿಯಲ್ಲಿ ಸಹಕರಿಸಿರುವಂತಹ ಜ್ಯೋತಿ ಸ್ಟುಡಿಯೋದ ಮಾಲಕರಾದ ಹರೀಶ್ ಅವರಿಗೆ, ಹಾಗೆ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗಲಿಕ್ಕೆ ನಮ್ಮ ಜೊತೆ ಸಹಕರಿಸಿರುವಂತಹ ಸುದ್ದಿಯ ಮಾಲಕರಾದ UP ಶಿವಾನಂದರ್, ಹಾಗೆ ಸ್ಥಳೀಯ ವರದಿಗಾರರಾದ ಶಿವಕುಮಾರ್ ಅವರಿಗೆ, ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ಊಟ ಮತ್ತು ಉಪಹಾರದ ವ್ಯವಸ್ಥೆಯಲ್ಲಿ ಅನೇಕ ಪೋಷಕರು ನಮಗೆ ತರಕಾರಿ, ಮಜ್ಜಿಗೆ, ಹಾಗೆ ತೆಂಗಿನಕಾಯಿ ಇತ್ಯಾದಿಗಳು ನೀಡಿ ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ನಮ್ಮ ಎಲ್ಲ ಶಿಕ್ಷಕರಿಗೆ, ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವಂತಹ ಎಲ್ಲ ಶಿಕ್ಷಕರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಾಳೆ ಸಂಸ್ಥೆಗೆ ರಜೆ ಇರ್ತದೆ, ಆದ್ರೆ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ
ಸಂಬಂಧಿಸಿದ ಜಾಗಗಳಿಗೆ ನಾಳೆ ಮುಟ್ಟಬೇಕಾದ ಕಾರಣ ಅದಕ್ಕೆ ಸಂಬಂಧಿಸಿದ ಶಿಕ್ಷಕರು ಶಾಲೆಗೆ ಬಂದು ಆ ಕಾಸ್ಟ್ಯೂಮ್ಸ್ ಅನ್ನು ಮತ್ತೆ ಮರುಜೋಡಿಸಿ ಅಲ್ಲಿಗೆ ತಲುಪಿಸಲಿಕ್ಕೆ ಸಹಕರಿಸಬೇಕಾಗಿ ನಾವು ಮತ್ತೆ ವಿನಂತಿಯನ್ನು ಮಾಡ್ತಾ, ಕೊನೆಯದಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ಕಳೆದ ನವೆಂಬರ್ನಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದಂತಹ ಚಿತ್ರಕಲಾ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ಹಾಜರಾದಂಥ 33 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಉತ್ತೀರ್ಣರಾಗುವುದರ ಮೂಲಕ 100% ಫಲಿತಾಂಶ ಬಂದಿರುವಂತದ್ದನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಸ್ಮರಿಸಲಿಕ್ಕೆ ಇಚ್ಛಿಸ್ತೇನೆ. ಇದಕ್ಕೆ ಮಕ್ಕಳಿಗೆ ತರಬೇತಿಯನ್ನು ನೀಡುವಂತ ನಮ್ಮ ಚಿತ್ರಕಲಾ ಶಿಕ್ಷಕರಾದ ರಂಜಿತ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಕೊನೆಯದಾಗಿ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶಾಲಾ ವಾಹನದ ವ್ಯವಸ್ಥೆ ಇದೆ.